ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ TRP ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಗೌರಿ ಶಣ ಮ್ಯಾಮ್ ಇದ್ದಾರೆ. ಅವ್ರೇನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವನ ಕಾರ್ಯಕ್ರಮಕ್ಕೆ ಬರ್ಬೋದು. ಹಾಂ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಹೇಗಿದ್ದೀರಾ? ಫೈನ್ ಅಲ್ಲ. ಓಕೆ, ಏನು ಸ್ಪೆಷಲ್ ಇವತ್ತು ಅಡುಗೆ ಮಾಡ್ತಿದ್ದಾರೆ? ಇವತ್ತು ನಮ್ಮ ನಾರ್ಮಲ್ ಟ್ರೆಡಿಷನಲ್ ಟೈಪಲ್ಲಿ ಒಂದು ಸಾಂಬಾರಾ? ಮತ್ತೆ ಇನ್ನೊಂದು ಪಂಪ್ಕಿನ್ ಲೀವ್ಸ್ ಉಂಟಲ್ಲ, ಎಲೆ ಉಂಟಲ್ಲ, ಸಿಹಿ ಕುಂಬಳದ್ದು ಎಲೆ, ಅದರದ್ದೊಂದು ನಮ್ಮ GSB ಸ್ಟೈಲಲ್ಲಿ ಅಂಬೊಡೆ ಮಾಡಿದ್ದಾರೆ. ಅಂಬೊಡೆನಾ? ಯಾವುದು ಸಿಹಿ ಕುಂಬಳದ? ಎಲೆದು ಸಿಹಿ ಕುಂಬಳ ಎಲೆಯ ಅಂಬೊಡೆ ಅಲ್ಲ. ನಾವು ಯಾವ ಎಲೆಯನ್ನು ಕೂಡ ಇನ್ನು ಬಿಡುವುದಿಲ್ಲ ಅಂತಲ್ಲ. ಸಿಹಿ ಕುಂಬಳ ಎಲೆ ಇದು. ಮತ್ತೆ ಒಂದು ಟ್ರೆಡಿಷನಲ್ ಟೈಪಲ್ಲಿ ಸಾಂಬಾರಲ್ಲ. ಓಕೆ, ಅಂದರೆ ಅದರಲ್ಲಿ ಫುಲ್ಲು ತರಕಾರಿಗಳೆಲ್ಲ ಮಿಕ್ಸ್ ಇರುತ್ತೆ ಅಂತಲ್ಲ. ಓಕೆ, ಎರಡು ಮೊಳಗೆ ಅಡುಗೆ ಹೋಗುವ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತಲ್ಲ. ಈಗ ಫಸ್ಟಿಗೆ ತರಕಾರಿ ಕಾಣ್ತಾ ಉಂಟು. ಅಂದರೆ ನೀವು ಟ್ರೆಡಿಷನಲ್ ಫುಡ್ ಅಂತ ಹೇಳಿದ್ರಲ್ಲ. ಹೌದು. ಓಕೆ, ಅಂದರೆ ನಾರ್ಮಲ್ ಸಾಂಬಾರು ತಿಳಿದ್ರೆ ಸಾಂಬಾರು ಇರುತ್ತೆ. ಟ್ರೆಡಿಷನಲ್ ಅಂದರೆ ನಮ್ಮಲ್ಲಿ ನಾವು ಹೀಗೆ ಮಾಡೋದು, ನಮ್ಮ ಟ್ರೆಡಿಷನಲ್ ಇದು ಅಂತ ಹೇಳಿ. ಅಂದರೆ ಎಲ್ಲ ತರಕಾರಿಗಳನ್ನು ಎಲ್ಲ ಅಂದರೆ ನಾವು ಇದಕ್ಕೆ ಮೇನ್ ಆಗಿ ಹಾಕೋದು ಪೊಟ್ಯಾಟೊ ಮತ್ತೆ ಗುಳ್ಳ ಉಂಟಲ್ಲ, ಈಗ ಸೀಸನ್ ಡ್ರಮ್ ಸ್ಟಿಕ್ ಗುಳ್ಳ ಮತ್ತೆ ನುಗ್ಗೆಕಾಯಿ ಉಂಟಲ್ಲ, ಅದನ್ನು ಹಾಕಿ ಅದರೊಟ್ಟಿಗೆ ಮಾಡಿದ್ರೆ ಅದು ಫ್ಲೇವರ್ ಒಂದು ಒಳ್ಳೆ ಕೊಡ್ತದೆ. ಮತ್ತೆ ಕ್ಯಾರೆಟ್ ಹಾಕಿದ್ದೇನೆ, ಮತ್ತೆ ಇದು ತೊಂಡೆಕಾಯಿ ಹಾಕಿದ್ದೇನೆ. ಅದೇ ಸ್ಪೆಷಲ್. ಹೌದು, ಈಗ ನಾರ್ಮಲ್ ಈಗ ಈ ತರದ್ದು ಇಷ್ಟು ತರಕಾರಿ ಇದ್ರೆ ಒಂದು ವಾರದ ತರಕಾರಿ ಸಾಂಬಾರು ಮಾಡ್ಬೋದು ಒಂದೊಂದೇ ಹಾಕಿ. ಆದ್ರೆ ನೀವು ಎಲ್ಲ ಒಂದೇ ಹಾಕಿ. ಹೌದು, ಅದೇ ಸ್ಪೆಷಲ್. ಇದು ಇಷ್ಟು ಹಾಕಿ ಮಾಡೋದೇ ಒಂದು ಸ್ಪೆಷಲ್ ಆಗಿರ್ತದೆ. ಮತ್ತೆ ಇದಕ್ಕೆ ನಾವು ತೆಂಗಿನಕಾಯಿ ಯೂಸ್ ಮಾಡೋದಿಲ್ಲ. ತೆಂಗಿನಕಾಯಿ ಇಲ್ಲ ಇಲ್ಲ, ಅಂದ್ರೆ ಖಾಲಿ ನಮ್ಮದು ಈಗ ಮಸಾಲೆ ಹುರ್ಕೊಳ್ಳಿಕ್ಕೆ ಅದರದ್ದೇ ಪೌಡರ್ ಹಾಕಿ ಮಾಡಲಿಕ್ಕೆ ಮಾಡೋದಿಲ್ಲ. ಅದು ಮಾಡ್ತಾ ಮಾಡ್ತಾ ನೋಡ್ಕೊಳ್ಳೋದು. ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಕುಕ್ಕರ್ ಬೇಕು, 2 ವಿಸಿಲ್ ಬರಬೇಕು. ಓಕೆ, ಹಾಗಾದ್ರೆ ಒಲೆ ಒರೆಸ್ಬೇಕಲ್ಲ. ಹೌದು, ನಾನು ಇದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ. ಮತ್ತು ಇದಕ್ಕೆ ಅಂದರೆ ನೀರು ಬೇಕು. ಹೌದು, ಬೇಳೆ ನಾನು ಬೇಯಿಸಿ ತಂದಿದ್ದೇನೆ. ಬೇಳೆಯನ್ನು ಬೇಯಿಸಿದೆ, ಯಾಕಂದರೆ ಟೈಮ್ ಸೇವ್ ಆಗ್ತದೆ ಹೇಳಿ. ಒಟ್ಟಿಗೆ ಬೇಳೆ ಹಾಕ್ಲಿಕ್ಕಿಲ್ಲ. ಒಟ್ಟಿಗೆ ಬೇಳೆ ಹಾಕ್ತಿರಾದ್ರೆ ಸ್ವಲ್ಪ ಹೊತ್ತು ನೆನೆಸಿ ಬೇಳೆಯನ್ನು ಇದರೊಟ್ಟಿಗೆ ಹಾಕಬೇಕಾಗ್ತದೆ. ಬೇಳೆ ಸ್ವಲ್ಪ ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ತದೆ. ಹಾಗಾಗಿ ಬೇಳೆ ಜೊತೆಗೆ ತರಕಾರಿ ಬಂದರೆ ತರಕಾರಿ ಕೆಲವೆಲ್ಲ ಸಾಕಾಗುತ್ತಾ ನೀರು? ಸಾಕು ಸಾಕು. ಓಕೆ, ಇದು ಈಗ ಒಂದು ನಿಮಿಷ ಟೊಮೆಟೊ ಹಾಕ್ತೀನಿ ಇದಕ್ಕೆ. ನಾನು ಇದಕ್ಕೆ ಹುಣಸೆ ಹುಳಿ ಯೂಸ್ ಮಾಡ್ತಾ ಇಲ್ಲ. ಹುಣಸೆ ಹುಳಿ ಬೇಡ, ಇದರಲ್ಲಿ ಟೊಮೆಟೊ ಹುಣಸೆ ಹುಳಿ ಇಲ್ಲ. ಮತ್ತೆ ಹೇಗೆ ನೀವು ಸ್ಪೆಷಲ್ ಟ್ರೆಡಿಷನಲ್ ಅದು ನೋಡಿ ಮಾಡಿದ. ಓಕೆ, ಇದು ಟೊಮೆಟೊ ಅಲ್ಲ. ಬೇಕಾದವರು ಟೊಮೆಟೊ, ಇಷ್ಟ ಇಲ್ಲದವರು ಅವರು ಅದನ್ನು ಹುಳಿಗೆ ನೀವು ಟೊಮೆಟೊ. ಹೌದು ಹೌದು, ಹುಳಿಗೋಸ್ಕರ ಟೊಮೆಟೊ ಹಾಕ್ತಾ ಇದ್ದೇನೆ. ಇದು 2 ವಿಸಿಲ್ ಬಂದರೆ ಸಾಕು. ಬೇರೆ ಆ್ಯಡ್ ಮಾಡಲಿಕ್ಕಿಲ್ಲ. ಇಲ್ಲ ಇಲ್ಲ, ನಾರ್ಮಲಿ ಗುಳ್ಳ ಮತ್ತೆ ಇದು ಸ್ವಲ್ಪ ಬೇಗ ಬೇಯ್ತದೆ. ನುಗ್ಗೆಕಾಳು ಇದನ್ನು ಸ್ವಲ್ಪ ಬೇರೆ ಬೇಯಿಸ್ಕೊಂಡು ಸಾಕ್ಬೋದು. ಹೌದು, ನಾನೀಗ ಇಲ್ಲಿ ಒಟ್ಟಿಗೆ ಮಾಡ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕಿ ಬಿಡಿ. ಅಂದರೆ ಅದು ಮಸಾಲೆ ಹೇಳ್ಕೊಳ್ತದಲ್ಲ ಉಪ್ಪು. ಇಲ್ಲಾದರೆ ಅದು ತೆಕ್ಕೊಳ್ಳೋದಿಲ್ಲ ಮಸಾಲೆ. ಸ್ವಲ್ಪ ಇದು ತರಕಾರಿ ಒಳಗೆ ಬೇಯುವಾಗಲೇ ಉಪ್ಪು ಹಾಕಿದರೆ ಒಳ್ಳೆಯದು. ಇದೀಗ ಕರೆಕ್ಟಾಗಿ ಬೇಯಬೇಕಲ್ಲ. 2 ವಿಸಿಲ್ ಬಂದರೆ ಆಯ್ತು. 2 ವಿಸಿಲ್ ಆಗಬೇಕು. ಇದು ಅಷ್ಟೇನಾದರೂ ಒಟ್ಟಿಗೆ ಮಾಡಲಿಕ್ಕೆ ಇರುತ್ತಾ ಹೇಗೆ? ಇದು ಇಲ್ಲ, ಈಗ ಫ್ರೈ ಮಾಡ್ಕೊಳ್ಳಿ. ಹೌದು, ಹಾಗಾದರೆ ಇದನ್ನು ಈ ಕಡೆ ಇರುವಲ್ಲ. ನನಗೆ ಇಲ್ಲಿ ಒಂದು ಇದು ಕೊಡಿ. ಇದರಲ್ಲಿ ಫ್ರೈ ಮಾಡುವಲ್ಲ. ಹೌದು, ಸ್ವಲ್ಪ ಎಣ್ಣೆ ಹಾಕುವ ಅದಕ್ಕೆ. ಇದಕ್ಕೀಗ ನಾನು 1 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ನಾವು ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಪೌಡ್ರ್ ಹಾಕ್ಕೊಂಡು ಮಾಡಿ ಇಟ್ಕೊಳ್ಬೋದು ಬೇಕಾದಾಗ. ಹೌದು, ಈಗ ನಾನು ತೋರಿಸಿದ ಕ್ವಾಂಟಿಟಿಗಿಂತ ನಿಮಗೆ ಎಷ್ಟು ಬೇಕಷ್ಟು ಅದನ್ನೇ ಹಾಕೋದು. ಅದನ್ನೇ ಅದು ಜಾಸ್ತಿ ನಾವು ಪೌಡರ್ ಮಾಡಿ ಇಟ್ಕೊಂಡ್ರೆ ನಮಗೆ ಅರ್ಜೆಂಟಿಗೆ ಕಡಿಮೆ ಆಗ್ತದೆ, ಬೇಗ ಮಾಡ್ಬೋದು. ಆದರೆ ನಾನೀಗ ಇಲ್ಲಿ ಫ್ರೆಶ್ ಆಗಿ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಇದು ಮಾಡಿ. ಓಕೆ, ಇದು ಪೌಡರ್ ಒಂದು ಮಾಡಿ ಇಟ್ಕೊಂಡ್ರೆ ನಾವು ಇದು ಬಿಸಿಬೇಳೆ ಬಾತು ಅದೆಲ್ಲ ಮಾಡ್ಕೊಳ್ಳಿಕ್ಕೆಲ್ಲ. ಹೌದೌದು, ಬಿಸಿಬೇಳೆ ಬಾತಿಗೆಲ್ಲ ಈ ಥರ ನಾವು ಪೌಡರ್ ಮಾಡ್ಕೊಂಡು. ಹೌದು, ಫಸ್ಟಿಗೆ ಕಡಲೆಬೇಳೆ ಹಾಕೋದು. ಅಂದರೆ ಇದು ಸ್ವಲ್ಪ ಬೇಯೋದು ಲೇಟ್ ಆಗ್ತದಲ್ಲ, ಟೈಮ್ ತಗೊಳ್ತದೆ. ಇದು ಎಲ್ಲವನ್ನು ಒಂದೊಂದೇ ಸಲ ಕುತ್ಕೊಂಡು ಆ ಥರ. ಹೌದು, ಜಾಸ್ತಿ ಮಾಡುವಾಗ ಪೌಡರ್ ಮಾಡ್ಕೊಂಡು ಇಟ್ಕೊಳ್ತಿರಾದ್ರೆ ಬೇರೆ ಬೇರೆ ಫ್ರೈ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಇದು ನಾನೀಗ ಸ್ವಲ್ಪ ಮಾಡೋದಲ್ಲ, ಹಾಗಾಗಿ ನಾನು ಒಟ್ಟಿಗೆ ಎಲ್ಲ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಆಗುವಾಗ
ಇದರ ನೆಕ್ಸ್ಟ್ ಯಾವುದು ನಾವು ನೋಡ್ಕೋಬೇಕಂದ್ರೆ ಬೇಯೋದು ಸ್ವಲ್ಪ ಟೈಮ್ ತಗೊಳ್ಳುವಂಥದ್ದು. ಯಾವುದು ಹಾಂ ಈಗ ತಗೊಳ್ತಾರೆ ಅದನ್ನ ಹೌದು ಹೌದು ಉದ್ದಿನಬೇಳೆ 1 ಚಮಚಷ್ಟು ಸ್ವಲ್ಪ ಸಾಕು. ಕಡಲೆಬೇಳೆ ಜಾಸ್ತಿ, ಅದರದ್ದು ಅರ್ಧ ಕೊತ್ತಂಬರಿ ಬೀಜ, ಇದಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ, ಹಾಂ ಮತ್ತು ಒಂದು ಸ್ವಲ್ಪ ಇದು ಮೆಂತೆ, ಹೌದು ಎಲ್ಲ ಅದಕ್ಕಿಂತ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಜೀರಿಗೆ ಸಣ್ಣದು ಮಾಡಿ, ಮತ್ತು ಮೆಂತೆ ಜಾಸ್ತಿ ಹಾಕಿದರೆ ಕಹಿ ಆಗ್ತದೆ, ಅದಕ್ಕೆ ಒಂದು 4 ಹಾಕಿದ್ದು ಅದು. ಮತ್ತು ಸ್ವಲ್ಪ ಇದು ಅಕ್ಕಿದು ಸ್ವಲ್ಪ ಒಂದಿಷ್ಟು ಅಂದರೆ ಇದು ಥಿಕ್ನೆಸ್ ಕೊಡ್ತದೆ, ನಾವು ಕಾಯಿ ಯೂಸ್ ಮಾಡೋದಿಲ್ಲಲ್ಲ. ಮತ್ತು ಇದಕ್ಕೆ ಇದು ಸಾಸಿವೆ ಸ್ವಲ್ಪ, ಮತ್ತು ಇದು ನಾನು ಮತ್ತೆ ಒಗ್ಗರಣೆಗೆ ಲಾಸ್ಟಿಗೆ ಹಾಕೋದು. ಇಷ್ಟನ್ನು ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ನಾವು ಈಗ ಡೈರೆಕ್ಟ್ ಹೀಗೆ ಮಿಕ್ಸಿಗೆ ಹಾಕೊಳ್ಬೋದು. ಹೌದು ಒಂದು 4 ಪರಿಮಳಕ್ಕೆ, ಮತ್ತು ಇದಕ್ಕೆ ಹಾಕ್ತೇವೆ ಒಗ್ಗರಣೆಗೆ. ಇಲ್ಲಿ ಸ್ವಲ್ಪ ಪರಿಮಳಕ್ಕೆ, ಮತ್ತು ಪೆಪ್ಪರ್ ಒಂದು 7-8 ಪೆಪ್ಪರ್ ಅಷ್ಟೇ, ಜಾಸ್ತಿ ಹಾಕ್ಲಿಕ್ಕಿಲ್ಲ. ನೀವು ಖಾರಕ್ಕೆ ಇದಕ್ಕೆ ಮೆಣಸು ಹಾಕಿದ್ರಾ? ಹಸಿಮೆಣಸು? ಇಲ್ಲ ನಾನು ಒಣಗಿದ ಮೆಣಸು ಉಂಟಲ್ಲ ಅದು ಹಾಕ್ತೇನೆ. ಮತ್ತು ಇದಕ್ಕೆ ಹಿಂಗು ಮತ್ತು ಅರಿಶಿನ ಹುಡಿ, ನಾವಿದನ್ನು ಸ್ವಲ್ಪ ಹುರಿದು ಕೆಳಗೆ ಇಡ್ತೇವಲ್ಲ, ಆವಾಗ ಅದಕ್ಕೆ ಹಾಕಬೇಕು. ಅದು ಫಸ್ಟಿಗೆ ಹಾಕಿದರೆ ಅರಿಶಿನ ಸ್ವಲ್ಪ ಕರಟೆ ಹೋಗ್ತದೆ. ಸಾಕಿದಾಯಿತು, ಆಫ್ ಮಾಡಿ. ಇದು ನಾನು ಇದಕ್ಕೀಗ ಅರಿಶಿನ ಹಾಕ್ಕೊಳ್ತೇನೆ. ಇದಕ್ಕೆ ನಾನು ಹಿಂಗು ಸಹ ಇದಕ್ಕೆ ಹಾಕೋದು. ನಾನು ಅದು ಇವತ್ತು ಬೇಳೆಗೆ ಬೇಯಿಸಿ ಹಾಕಿ ಬಂದಿದ್ದೇನೆ, ಅದರಲ್ಲೇ ಹಾಕಿದ್ದೇನೆ. ಇಲ್ಲಾದರೆ ಇದು ಕೆಳಗೆ ಇಡ್ತೇವಲ್ಲ, ಆವಾಗ ಹಿಂಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹೌದು, ನಾವು ಮಿಕ್ಸ್ ಮಾಡ್ಕೊಳ್ಳೋದು. ಅದಕ್ಕೆ ಈಗ ಇದಕ್ಕೆ ಒಣಮೆಣಸು ಉಂಟಲ್ಲ, ಒಂದು 3 ಉದ್ದ ಮೆಣಸು ತಂದಿದ್ದೇನೆ. ಮತ್ತು ಇದು ಗಿಡ್ಡೆ ಮೆಣಸು ಉಂಟಲ್ಲ, ಇದು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು. ನಾನೀಗ ಒಂದು 6-7 ಹಾಕ್ಕೊಳ್ತಾ ಇದ್ದೇನೆ ಅಷ್ಟೇ. ಇದನ್ನು ಅದಕ್ಕೆ ಹಾಕಿ ಪೇಸ್ಟ್ ಮಾಡಿದರೆ ಮಸಾಲೆ ಪೌಡರ್ ರೆಡಿ ಆಯ್ತು. ಸ್ವಲ್ಪ ತಣ್ಣಗಾಗಲಿ. ಓಕೆ, ಆಲ್ಮೋಸ್ಟ್ ತಣ್ಣಗಾಗಿದೆ ಕಾಣುತ್ತೆ. ಹೌದು, ಈಗ ಇದನ್ನು ಹಾಕೊಳ್ಳುವ. ನೀವು ಉದ್ದ ಮೆಣಸು ಮತ್ತು ನಾನು ಅದು 2 ಒಟ್ಟಿಗೆ ಹಾಕೋದು, ಅಂದರೆ ಅದು ಖಾರ ಜಾಸ್ತಿ ಆಗ್ತದೆ, ಅದು ಇದು ಕಲರ್ ಕೊಡ್ತದೆ ಉದ್ದ ಮೆಣಸು, ಹಾಗೆ ಅದು ಒಳ್ಳೆಯದಾಗ್ತದೆ. ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಬರ್ತದೆ. ಹೌದು, ಎಷ್ಟನ್ನ ಈಗ ನಾನೀಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ, ಬೇರೆ ಆ್ಯಡ್ ಮಾಡ್ಕೊಂತ? ಇಲ್ಲ, ಅಷ್ಟೇ. ಓಕೆ, ಒಮ್ಮೆ ನೋಡಿ ಆಗಿದೆ ಅಂತ ನೋಡಿ ಮತ್ತೆ. ಸಾಕಾಗುತ್ತಲ್ಲ? ಸಾಕು ಇದು ಸಾಕು, ಬಂದ್ ಮಾಡಿ. ಓಕೆ, ಇದು ಆಲ್ಮೋಸ್ಟ್ ಇದ್ರಂತೂ ಆಫ್ ಆಗಿದೆ. ಹೌದು, ಇದು ಈಗ ಬೆಂದಿದೆ ಅಂತ ಕಾಣುತ್ತಲ್ಲ? ಓಕೆ, ಓಪನ್ ಮಾಡುವ. ತೆಗೆದ? ತೆಗೆದು. ಓಕೆ ಅಲ್ಲ? ಇದು ಬೇಯಿಸಿದ ಬೇಳೆ ಉಂಟಲ್ಲ, ಬೇಯಿಸಿದ ಬೇಳೆ, ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು. ಇದು ಮತ್ತೆ ಈ ಥರ ಬೇಳೆ ಹಾಕಿದರೆ ಮತ್ತೆ ಇನ್ನು ತೆಂಗಿನಕಾಯಿ ಹಾಕಬೇಕು ಅಂತಿಲ್ಲ, ಯಾಕಂದರೆ ಅದರಲ್ಲಿ ಕೂಡ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ನೀರು ಹಾಕುವಾಗ ನೋಡಿ ಹಾಕಿದರೆ ಆಯಿತು. ನೋಡಿ ಹಾಕೋಬೇಕಲ್ಲ? ಸಾಕು, ಇಷ್ಟು ಬೇಳೆ ಸಾಕು. ಬೇಳೆ ಬೇಯುವಾಗ ಉಪ್ಪೆಲ್ಲ ಹಾಕಿದರೆ ಹೇಗೆ? ಇಲ್ಲ, ಬೇಳೆ ಬೇಯುವಾಗ ಉಪ್ಪು ಹಾಕ್ಲಿಕ್ಕಿಲ್ಲ. ಅದು ಉಪ್ಪು ಹಾಕಿದರೆ ಬೇಳೆ ಬೇಗ ಬೇಯುವುದಿಲ್ಲ, ಲೇಟ್ ಆಗ್ತದೆ. ಇದಕ್ಕೆ ತರಕಾರಿ ಮಾತ್ರ ನೀರು ಹೇಳ್ಕೊಳ್ತದಲ್ಲ ಉಪ್ಪು, ಅದಕ್ಕೆ ಬೇಳೆ ಈಗ ಇದರಲ್ಲೇ ಬೇಯುವಾಗ ಇದಕ್ಕೆ ಸಹ ಉಪ್ಪು ತಾಗ್ತದೆ. ಓಕೆ, ಇದಾಗಾದರೆ ಕುದಿ ಬರಬೇಕು ಈಗ? ಇದು ಕುದಿ ಬರಬೇಕು. ಓಕೆ, ಹಾಗಾದರೆ ಒಲೆ ಒರೆಸ್ಕೊಡ್ಬೇಕು. ಅದು ಮಸಾಲೆ ಹಾಕುವ ಅದಕ್ಕೀಗ. ಮಸಾಲೆ ಹಾಕಿ ಕುದಿ, ಸ್ವಲ್ಪ ಇದು ನೀರು ಮಾಡಿ ಕೊಡಿ ಮಸಾಲೆ. ನೀರು ಹಾಕಬೇಕಾ? ಹಾಂ, ಇದನ್ನೀಗ ಇದಕ್ಕೆ ಹಾಕು. ಮಿಕ್ಸ್ ಮಾಡಿದ ಮಸಾಲೆ ಎಲ್ಲ. ಹಾಂ, ಸ್ವಲ್ಪ ನೀರು ಹಾಕಿ. ಇದಕ್ಕೆ ಹಿಂಗು ಕೂಡ ಹಾಕ್ಲಿಕ್ಕುಂಟು, ಹಾಕಿದ್ದೇನೆ ನಾನು. ಹಾಂ, ಬೇಳೆ ಒಟ್ಟಿಗೆ ಹಾಕಿದ್ದೇನೆ. ನೀವು ಮನೆಯಲ್ಲಿ ಮಾಡುವಾಗ ಸ್ವಲ್ಪ ಹಿಂಗನ್ನೇ ಆ್ಯಡ್ ಮಾಡ್ತೀನಿ. ಓಕೆ, ಇದೀಗ ಕುದಿ ಬಂದರೆ ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಹೌದು. ಇದಕ್ಕೆ ಇನ್ನೂ ಒಗ್ಗರಣೆ ಹಾಕ್ಲಿಕ್ಕುಂಟಾ? ಒಗ್ಗರಣೆ ಹಾಕಿದರೆ ಆಯಿತು. ನಮಗೆ ಫ್ರೀ ಇದ್ದಾಗ, ಪುರ್ಸೊತ್ತಿದ್ದಾಗ ತರಕಾರಿ ಕಟ್ ಮಾಡಿ ಇಟ್ಕೊಂಡ್ರೆ ಬೇಳೆ, ಮಾರನೇ ದಿವಸಕ್ಕೆ ಇದೊಂದು ಪೌಡರ್ ಮಾಡಿ ಇಟ್ಕೊಂಡ್ರೆ ಹಾಕಿದರೆ ಅರ್ಜೆಂಟಿಗೆಲ್ಲ ಬೇಗ ಆಗ್ತದೆ. ಇದು ಸರಿ ಕುದಿ ಬರಬೇಕು. ಕುದಿ ಬರಬೇಕಲ್ಲ? ಹಾಂ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು.
ಮತ್ತೆ ಒಂದು ಒಗ್ಗರಣೆ ಕೊಟ್ಟರೆ ಆಯ್ತು. ಇದಕ್ಕೆ ಒಗ್ಗರಣೆ ಕೊಟ್ಟರೆ ನಮ್ಮದು ಟ್ರೆಡಿಷನಲ್ ಸಾಂಬಾರು ಅಂತೂ ರೆಡಿ ಅಂತ ಹೇಳೋದಲ್ಲ. ಹೌದು, ಇದು ನೀವು ಟ್ರೆಡಿಷನಲ್ ಸಾಂಬಾರು ಅಂತ ಹೇಳಿದ್ರಿ. ಈಗ ಇದನ್ನೆಲ್ಲ ಯಾವುದು ನಾರ್ಮಲ್ ಕೂಡ ನಾವು ಹೀಗೆ ಬಳಸ್ಕೊಳ್ಬೋದು, ಅಥವಾ ನಿಮ್ಮ ಈಗ ಹಬ್ಬ ಈ ಥರದ್ದೆಲ್ಲ ಬಂದಾಗ ಈ ಥರದ್ದು ಸಾಂಬಾರುಗಳೆಲ್ಲ ಇರುತ್ತೆ? ಇಲ್ಲ, ನಮ್ಮಲ್ಲಿ ಯಾವಾಗ ಊಟಕ್ಕೆ ಅಂತ ತರಕಾರಿ ಅಂತ ಉಂಟು ಅದನ್ನು ನೋಡಿ ನಾವು ಮಾಡೋದು. ಓಕೆ. ಇದೆಲ್ಲ ತರಕಾರಿ ಉಳಿದದ್ದು ಸ್ವಲ್ಪ ಸ್ವಲ್ಪ ಇದ್ದರೆ ಆಗ ನಮಗೆ ಈಗ ಸ್ವಲ್ಪ ಉಪ್ಪು ಹಾಕಬೇಕಾಗ್ತದೆ. ಅದಕ್ಕೆ ನಾನು ಆಗ ಸ್ವಲ್ಪ ಹಾಕಿದ್ದು. ಓಕೆ. ಮತ್ತೆ ನೋಡಿ ಬೇಕಾದರೆ ಅಡ್ಜಸ್ಟ್ ಮಾಡ್ಕೊಂಡು. ಬೇಳೆ ಹಾಕಿದ ಕಣ್ಣು ನೋಡಿ ಎಷ್ಟು ಚೆನ್ನಾಗಿ ಬಂದಿಲ್ಲ, ಸ್ವಲ್ಪ ದಪ್ಪವಾಗಿ. ಕೆಲವರಿಗೆಲ್ಲ ತೆಂಗಿನಕಾಯಿ ಹಾಕಿದ್ರೆ ಮತ್ತೆ ಇನ್ನೊಂದು ಮಾಡ್ತಾರೆ, ಅದಕ್ಕೆ ಬೋಳ್ ಸಾರು ಅಂತ ಹೇಳ್ತಾರೆ ಕೇರಳ ಸೈಡು, ಹವ್ಯಕರದ್ದು. ಅದಕ್ಕೆ ಅವರು ಬೇಳೆ ಕೂಡ ಹಾಕುದಿಲ್ಲ. ಬೇಳೆ ಕೂಡ ಹಾಕುದಿಲ್ಲ, ಹಾಗೆ ಖಾಲಿ ನೀರಲ್ಲೇ ಇದೇ ಥರ ಮಸಾಲೆ ಮಾಡಿ ಅದನ್ನು ಅದರಲ್ಲಿ ಅದು ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕ್ತಾರೆ ಅವರು. ಅಕ್ಕಿ ಸ್ವಲ್ಪ ಹಾಕ್ತಾರೆ. ಅಕ್ಕಿ ಹಾಕಿ ಕೂಡ ಸಾಂಬಾರು ಮಾಡ್ಬೋದು ನೋಡಿ, ಎಲ್ಲ ಚೆನ್ನಾಗಿರ್ಬೋದು ಅದು ನೋಡಿ. ಇದು ನಾವು ಒಗ್ಗರಣೆ ಮಾಡ್ಕೊಳ್ಳುವ, ಅದು ಆಚೆಗೆ ಇಡಿ ಸ್ವಲ್ಪ. ಅಕ್ಕಿ ಸ್ವಲ್ಪ ಗ್ಯಾಸಲ್ಲಿ ಸ್ವಲ್ಪ ಆಗುವಾಗ ಇದಕ್ಕೀಗ ತೆಂಗಿನ ಎಣ್ಣೆ ಹಾಕೋದು. ಚಿಕನ್ ಮಾಡಿ ಇದಿಷ್ಟೇ ಆಗೋದು. ಇದು ಪರಿಮಾಣ ಅಂತೂ ಗಮ್ಮತ್ತು ಬರ್ತದೆ. ಹೌದೌದು. ಇದೆಲ್ಲ ನಾವು ಚಪಾತಿ ಅದೆಲ್ಲ ತಿನ್ಬೋದು ಅಂತಲ್ಲ? ಚಪಾತಿ ಒಟ್ಟಿಗಿಂತ ಊಟಕ್ಕೆ ನಿಮಗೆ ಇಡ್ಲಿ, ದೋಸೆ, ಇಡ್ಲಿಗೆಲ್ಲ ಅದಕ್ಕೆಲ್ಲ ಒಳ್ಳೆದಾಗಿ ಬರ್ತದೆ. ಹೌದು, ಅದು ಒಂದು ಸ್ವಲ್ಪ ಇದು ಮಾಡಿ ಅಡಿಗೆ ತಾಗದಾಗೆ. ಮತ್ತೆ ಬೇಕಾದರೆ ಸ್ವಲ್ಪ ತೆಳು ಮಾಡ್ಕೊಳ್ಬೋದು. ಓಕೆ ಓಕೆ. ಪಕ್ಕ ರವಾ ಇಡ್ಲಿಗೆಲ್ಲ ಹೇಳಿ ಮಾಡ್ತೀನಿ ಅಂತ ಅನಿಸ್ತದೆ. ಹೌದೌದು, ನಮ್ಮ ನಾರ್ಮಲ್ ಇಡ್ಲಿಗೆ ಮತ್ತು ಪುಂಡಿಗೆ ಚೆನ್ನಾಗಿರುತ್ತೆ. ಚೆನ್ನಾಗಿರ್ತದೆ. ಇದು ಈಗ ಸಾಸಿವೆ ಎಲ್ಲ, ಸಾಸಿವೆ, ಕರಿಬೇವು ಸ್ವಲ್ಪ ಕಟ್ ಮಾಡಿ ಹಾಕಿದರೆ ಪರಿಮಳ ಒಳ್ಳೆ ಬರ್ತದೆ. ಕರಿಬೇವು, ಅದಕ್ಕೆ ಅದು ನುಗ್ಗೆ ಮತ್ತು ಅದು ಗುಳ್ಳ ಉಂಟಲ್ಲ, ಅದು ಟೇಸ್ಟ್ ಒಳ್ಳೇದು ಕೊಡ್ತದೆ. ಹೌದು, ಈಗ ಸೀಸನ್ ಗುಳ್ಳದ್ದು. ನೀವು ಒಗ್ಗರಣೆ ಖಾಲಿ ಅಷ್ಟೇ? ಅಷ್ಟೇ. ಸಾಸಿವೆ ಮತ್ತು ಕರಿಬೇವು ಅಲ್ಲ? ಓಕೆ. ಸ್ವಲ್ಪ ಎಣ್ಣೆ ಬಿಸಿ ಆದ ಕೂಡಲೇ ಹಾಕಿದರೆ ಬೇಗ ಆಗ್ತದೆ. ಸಾಸಿವೆ ಸ್ವಲ್ಪ ಬೇಗ ಆಯಿತು. ಆಯ್ತು, ಆಫ್ ಮಾಡೋದಾ? ಆಫ್ ಮಾಡಿ. ಅದು ಸಹ ಆಫ್ ಮಾಡಿ. ಆಫ್ ಮಾಡಿ. ಓಕೆ. ಒಗ್ಗರಣೆ ಬಿದ್ದ ನಂತರ ಸಾಂಬಾರು ರೆಡಿ ಅಂತ ಲೆಕ್ಕಲ್ಲ? ಸಾಂಬಾರು ರೆಡಿ. ಓಕೆ, ಇನ್ನೂ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ. ಇದು ಇದಕ್ಕೀಗ ಓಕೆ ಸರ್ವ್ ಮಾಡೋದಲ್ಲ? ಹೌದು. ನಾನು ಈರುಳ್ಳಿ ಸಹ ಹಾಕಲಿಲ್ಲ ಇದಕ್ಕೆ. ಈರುಳ್ಳಿ ಹಾಕಲಿಲ್ಲ? ಅದೇ ಗಮ್ಮದಾಗಿ ಕಾಣ್ತುಂಟು ಮಾತ್ರ ಇದು. ಈ ಥರ ಎಲ್ಲ ಸಾಂಬಾರು ಮಾಡಿ ಕೊಟ್ಟರೆ ಎಲ್ಲರಿಗೂ ಇಷ್ಟ ಆಗ್ಬೋದು, ಒಳ್ಳೆದಾಗ್ತದೆ ಅಲ್ಲ? ಓಕೆ ಓಕೆ. ಬಿಸಿ ಬಿಸಿ ಸಾಂಬಾರು ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಅಲ್ಲ? ಓಕೆ, ಗಮ್ಮತ್ತಾಗಿ ಉಂಟು. ತರಕಾರಿಗಳು ಯಾವುದಂತ ಹೇಳಲಿಕ್ಕಿಲ್ಲ, ಎಲ್ಲವನ್ನು ಮಿಕ್ಸ್ ಮಾಡಿ ಸ್ಪೆಷಲ್ ಆಗಿ ಟ್ರೆಡಿಷನಲ್ ಸಾಂಬಾರು ಅಂತ ಹೇಳ್ಬೋದಲ್ಲ? ಓಕೆ, ಟೇಸ್ಟ್ ನೋಡೋದಾಗಾದ್ರೆ ಈಗ. ಓಕೆ, ಗೌರಿ ಮ್ಯಾಮ್ ಸಾಕಾಗಿರುವಂತಹ ಟ್ರೆಡಿಷನಲ್ ಆಗಿ ಮಾಡುವಂತಹ ಸಾಂಬಾರು ಅಂತೂ ರೆಡಿ ಮಾಡಿಕೊಟ್ಟಿದ್ರೆ ನಾನಂತೂ ಟೇಸ್ಟ್ ಮಾಡೋಕ್ಕೆ ಆಯ್ತದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬಾರ್ದು. ಸಾಂಬಾರ್ ತಯಾರಿಸುವ ವಿಧಾನ: ಮೊದಲಿಗೆ ವಿವಿಧ ರೀತಿಯ ತರಕಾರಿಗಳನ್ನ 2 ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ಸ್ವಲ್ಪ ಎಣ್ಣೆಯಲ್ಲಿ 2 ಚಮಚದಷ್ಟು ಕಡಲೆಬೇಳೆ, 1 ಚಮಚ ಉದ್ದಿನ ಬೇಳೆ, ಅರ್ಧ ಚಮಚದಷ್ಟು ಧನಿಯಾ, 1/4 ಚಮಚ ಜೀರಿಗೆ, ಚಿಟಿಕೆ ಮೆಂತೆ, 1 ಚಮಚ ಬೆಳ್ತಿಗೆ ಅಕ್ಕಿ, ಸ್ವಲ್ಪ ಸಾಸಿವೆ, ಕರಿಬೇವು, ಕರಿಮೆಣಸು ಹಾಕಿ ಹುರಿಯಿರಿ. ಆನಂತರ ಒಣಮೆಣಸನ್ನು ಸೇರಿಸಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಬಳಿಕ ಬೇಯಿಸಿದ ತರಕಾರಿಗೆ ಬೇಯಿಸಿದ ಬೇಳೆ, ಪುಡಿ ಮಾಡಿದ ಮಸಾಲೆ, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಸಾಂಬಾರ್ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.